ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನೆಲ್. ಒಂದು ಬಂಗುಡೆ ತವಾ ಫ್ರೈ ಮಾಡ್ತೇನೆ. ಅದಕ್ಕೆ ಒಂದು ಅರ್ಧ ನೀರುಳ್ಳಿ, ಒಂದಿಷ್ಟು ಬೆಳ್ಳುಳ್ಳಿ, 2 ಸ್ಪೂನು ಉಪ್ಪು ಹಾಕ್ತೇನೆ, ಚೂರು ಹಳದಿ ಹುಡಿ ಹಾಕ್ತೇನೆ, ಹಿಂಗೆ ಹಾಕ್ತೇನೆ, ಮೆಣಸು ಹುಡಿ ಹಾಕ್ತೇನೆ. ಎಲ್ಲ ಹಾಕಿ ಮಿಕ್ಸಿಯಲ್ಲಿ ಸ್ವಲ್ಪ ಕಡ್ದು ತರ್ತೇನೆ. ಮೆಣಸು ಕಡ್ದು ತಂದಿದ್ದಕ್ಕೆಲ್ಲ ಸಾರಿಸ್ತೇನೆ. ಸಾರಿಸಿ ಇಟ್ಟಿದ್ದೇನೆ. ಈಗ ಉಪ್ಪು ಮೆಣಸು ಎಲ್ಲ ಈಗ ಒಂದು 10 ನಿಮಿಷ ಬಿಟ್ಟು ಫ್ರೈ ಮಾಡ್ತೇನೆ. ಈಗ ಅಕ್ಕಿ ರವೆಯಲ್ಲಿ ಮುಳುಗಿಸ್ತೇನೆ. ಎಣ್ಣೆ ಬಿಸಿ ಹಾಕಿದೆ. ಕವಚಿ ಹಾಕಿದ್ದೇನೆ. ಈಗ ಫ್ರೈ ಆಗ್ತಾ ಉಂಟು. ಸ್ವಲ್ಪ ಒಂದು 5 ನಿಮಿಷ ಇನ್ನೂ ಸಹ ಬೇಕಷ್ಟೆ. ಈಗ ಇದು ಆಗಿದೆ. ಫಿಶ್ ಫ್ರೈ ಈಗ ರೆಡಿಯಾಗಿದೆ. ಭಾರಿ ಪರಿಮಳ ಬರ್ತದೆ. Please like and subscribe our channel for more such video updates.